ಉಡುಪಿ ನಗರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಫುಟ್ಪಾತ್ಗಳ ಮೇಲೆ ವಾಹನಗಳನ್ನು ನಿಲುಗಡೆ ಮಾಡಲಾಗುತ್ತಿದ್ದು ಇದರಿಂದ ಸಾರ್ವಜನಿಕರು ಸಂಚಾರಕ್ಕೆ ತೊಂದರೆ ಪಡುತ್ತಿದ್ದಾರೆ. ಆಯಕಟ್ಟಿನ ಸ್ಥಳ, ವಾಹನ ಸಂಚಾರ ದಟ್ಟಣೆ ಇರುವ ಸ್ಥಳಗಳಲ್ಲಿ ಸಾರ್ವಜನಿಕರು ರಸ್ತೆಯ ಮೇಲೆ ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಅಪಘಾತಗಳು ನಡೆಯುವ ಸಾಧ್ಯತೆ ಹೆಚ್ಚಿದೆ. ಅಲ್ಲದೆ ಫುಟ್ಪಾತ್ ಮೇಲೆ ಹಾಕಿರುವ ಸಿಮೆಂಟ್ ಸ್ಲ್ಯಾಬ್ಗಳು ವಾಹನ ಭಾರಕ್ಕೆ ಮುರಿದು ಹೋಗುತ್ತಿದೆ. ನಗರಸಭೆ ಕೂಡಲೇ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಫುಟ್ಪಾತ್ಗಳ ಮೇಲೆ ವಾಹನ ಪಾರ್ಕ್ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸಮಾಜಸೇವಕ ನಿತ್ಯಾನಂದ ಉಳಕಾಡು ಆಗ್ರಹಿಸಿದ್ದಾರೆ. ಮಾನ್ಯ ನಗರಸಭೆಯ ಪೌರಾಯುಕ್ತರು ಇತ್ತೀಚೆಗೆ ಒಂದು ಮಾಧ್ಯಮದ ಮೂಲಕ ಪತ್ರಿಕೆಯಲ್ಲಿ ನೀಡಿದರು. ಏನಂತ ಹೇಳಿದರೆ, ಫುಟ್ಪಾತಿನಲ್ಲಿ ಯಾವ ರೀತಿಯ ಅಂಗಡಿಯ ನಾಮಫಲಕಗಳನ್ನು ಹಾಕಿ ಇಡಬಾರದು ಎಂದು ಅದು ಒಂದು ಸ್ವಾಗತಾರ್ಹ. ಅದೂ ಅಲ್ಲದೆ ಇವಾಗ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ಫುಟ್ಪಾತಿನಲ್ಲಿ ವಾಹನಗಳನ್ನು ನಿಲ್ಲಿಸ್ತಾರೆ. ಈ ಪ್ರತಿ ನಗರ, ನಮ್ಮ ಉಡುಪಿ ನಗರದ ವ್ಯಾಪ್ತಿಯಲ್ಲಿ ಎಲ್ಲಿ ಫುಟ್ಪಾತ್ ಇದೆ ಅದು ಎಲ್ಲರ ಕಡೆಯಲ್ಲಿಯೂ ಕೂಡ ವಾಹನಗಳನ್ನು ನಿಲ್ಲಿಸ್ತಾ ಅಲ್ಲದೆ ಅದು ಕೂಡ ಏನು ಸಿಮೆಂಟೀಕೃತ, ಏನು ಕಾಂಕ್ರೀಟೀಕರಣ ಮಾಡಿದಂಥ ಚಪ್ಪಡಿ ಇದೆ ಅದನ್ನು ಕೂಡ ತುಂಡಾಗುವ ಹಾಗೆ ಈ ರೀತಿಯಲ್ಲಿ ವಾಹನಗಳನ್ನು ಇಡ್ತಾರೆ. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ಪ್ರತಿ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ಜನರು ಹೆಚ್ಚಾಗಿ ಪಾದಚಾರಿ ರಸ್ತೆಯಲ್ಲೇ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಈಗ ಇದೆ. ಹಾಗಿರುವಾಗ ಈ ರೀತಿಯಲ್ಲಿ ವಾಹನಗಳನ್ನು